సోల్మిలు నమ్మకుడ్ల తొడు వార్తలు ముఖ్యాంశాలు ಪಣಂಬೂರು ಕೆಒಸಿಎಲ್ ಸಂಸ್ಥೆಡು ಇತಿದ ಮಟ್ಟದ ಮೋನದ ಗುರುತುಪತ್ತನ ಬೊಕ್ಕ ಹಾಜಿರಾಯಿನ ಬಗೆಟ್ ತೆರಿಪಾವನ ಯಂತ್ರದ ಉದಿಪನ ವಿಜ್ಞಾನ ಯುಗತ ಬರುಟು ಬದುಕು ಸಾಗವನ ಪ್ರಯತ್ನೋಡು ನಮೋಲ್ಲ ನಳಿನ್ ಕುಮಾರ್ ಕಟೀಲ್ ಕುಡ್ಡದ ಎಡಿ ಸರ್ಬತ್ ಕಟ್ಟಿದ ಶಿರ್ನಿ ಟವರ್ಸ್ ಕಟ್ಟೋನಡು ಮಾಡ್ಯುಲರ್ ಕಿಚನ್ಸ್ ಇಂಟೀರಿಯರ್ ಸೊಲ್ಯೂಷನ್ ದ ಕಿಚನ್ ವಾಯ್ಸ್ ಇಂಟೀರಿಯರ್ಸ್ ಶೋರೂಮ್ ಉದಿಪನ ಪಾಣೇರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬೊಕ್ಕ ಬೇತೆ ಬೇತೆ ಘಟಕದ ನೆರಟು ಬಿ ರಮನಾಥ್ ರೈ ಮಾರ್ಗದರ್ಶನಡು ಮಾಣಿ ಗ್ರಾಮದ ವಸಂತ್ ಶೆಟ್ಟಿ ಇಲ್ಲಡು ದೀಪಾವಳಿ ಗೋಪೂಜೆ ಬ್ರಹ್ಮಾವರಡು ಸ್ಯಾನಿಟರಿ ಫಿಟ್ಟಿಂಗ್ಸ್ ಪ್ಯಾರಿವೇರ್ ವೇರ್ ಹೌಸ್ ದ ಸಜ್ಜಿದ ಅಂಗಡಿ ಉದಿಪನ 1999 ತಾಪನೆ ಆತನ ಸಂಸ್ಥದ ಗೆಲ್ಮೆಗೆ ಎಡ್ಡೆ ರೀತಿದ ಸೇವೆನೇ ಕಾರಣ ಗುರೂಜಿ ಶ್ರೀ ಪ್ರಶಾಂತ್ ಅಮರನಾಥ್ ವಾರ್ತೆದವರ ವಿಜ್ಞಾನ ಯುಗತ ಭರಟು ಬದುಕು ಸಾಗವನ ಪ್ರಯತ್ನಡು ನಮ್ಮ ಉಲ್ಲಾಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು ಪಣಂಬೂರ್ದ ಕೆಐಒಸಿಎಲ್ ಲಿಮಿಟೆಡ್ ಸಂಸ್ಥೆ ಇತ್ತಿದ ಮಟ್ಟದ ಮೋನದ ಗುರುತುಪತ್ತನ ಬೊಕ್ಕ ಹಾಜಿರಾಯಿನ ಬಗೆಟ್ ತೆರಿಪಾವನ ಯಂತ್ರದ ಉದಿಪನಲಿಸಿದೆ ಪಾಲ್ದೆಂದು ಆರು ಪಾತೇರಿಯರು ಕುಡ್ಲದ ಪಣಂಬೂರು ಉಪ್ಪನ ಕೆಒಸಿಎಲ್ ಲಿಮಿಟೆಡ್ ದ ನಿಲೇಟ್ ಇತ್ತಿದ ಮಟ್ಟದ ಮೋನದ ಗುರುತುಪತ್ತನ ಬೊಕ್ಕ ಹಾಜಿರಾಯಿನ ಬಗೆಟ್ ತೆರಿಪಾವನ ಯಂತ್ರದ ಉದಿಪನಲೇಸು ಬೊಕ್ಕ ಪ್ರಧಾನಮಂತ್ರಿ ಜುವ ಇನ್ಸೂರ್ ಬೊಕ್ಕ ಪಿಂಚಣಿ ಪ್ರಮಾಣ ಪತ್ರ ಕೈ ಪಗಪ್ಪುನ ಕಾರ್ಯಕ್ರಮ ಶನಿವಾರ ಕೆಐಒಸಿಎಲ್ ಆಫೀಸ್ದ ಪ್ಯಾಲೆಟ್ ಪ್ಲಾಂಟ್ ನಡೆತನೆ ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಕುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಂತ್ರಿ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ವಿಜ್ಞಾನ ಯುಗತ ಬರೋಟು ಬದುಕು ಸಾಗವನ ಪ್ರಯತ್ನೋಡು ನಮಲ್ಲ ಈ ವಿಚಾರಡು ಕೆಐಒಸಿಎಲ್ ಒಂಜಿ ಎಡ್ಡೆ ಪಜ್ಜೆ ದುಂಬುದೀತನು ಒಂದು ಎಡ್ಡೆ ಬುಳಿಚಿಲಿಂದು ಮೆಚ್ಚುಗೆ ತೆರಿಪಾಯರು. ಇವತ್ತು ಪರಿವರ್ತನೆ ಯುಗದಲ್ಲಿದೆ. ವಿಜ್ಞಾನ ಯುಗದ ಮಧ್ಯೆ ನಮ್ಮ ಜೀವನ ಸಾಗಿಸುವ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಆಧುನಿಕವಾಗಿರ್ತಕ್ಕಂಥ ಭಾರತ ಇವತ್ತು ವೇಗವನ್ನು ಪಡ್ಕೊಂಡಿದೆ ಜಗತ್ತಿನಲ್ಲಿ ಅಭಿವೃದ್ಧಿಯಲ್ಲಿ. ಆ ವೇಗಕ್ಕೆ ಸರಿಯಾಗಿ ಇರ್ತಕ್ಕಂಥ ಸಂಸ್ಥೆಗಳು ವೇಗವನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಜವಾಬ್ದಾರಿಗಳು. ಅದರ ಅಡಿಯಲ್ಲಿ ಇವತ್ತು ಎರಡೂ ಸಂದಿಗ್ಧ ಪರಿಸ್ಥಿತಿಗಳು, ಒಂದು ಕೋವಿಡ್ನಂತಹ ಸಾಂಕ್ರಾಮಿಕ ರೋಗ, ಎರಡನೇದು ಭದ್ರತೆಯ ಜವಾಬ್ದಾರಿ. ಈ ಎರಡನ್ನೂ ಪರಿಗಣನೆಗೆ ತಗೊಂಡು ಇವತ್ತು ಆಧುನಿಕ ಮುಖಚಹರೆ ಹಾಜರಾತಿ ಯಂತ್ರದ ಕಾರ್ಯವನ್ನು ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕುದುರೆ ಮುಖ ಮಾಡಿದೆ. ಅದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಭಾಳ ಒಳ್ಳೆಯದ ರೀತಿಯಲ್ಲಿ ಆಗಿದೆ. ಮೂರೂ ಪ್ರಧಾನಮಂತ್ರಿಗಳ ಆಶಯ ಇರತಕ್ಕಂಥದ್ದು, ಒಂದು ವಿಜ್ಞಾನದಿಂದ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು. ಇವತ್ತು ನೀವು ಮುಖ ಕವಚ ಯಂತ್ರದ ಮುಖಾಂತರ ಮಾಡಿ, ಪರಿಸರ ಸಂರಕ್ಷಣೆಯ ಮುಖಾಂತರ ನಾವು ಜೀವನವನ್ನು ಹಸನು ಮಾಡಬೇಕು, ಆ ಕಾರ್ಯವನ್ನು ಮಾಡಿದರು. ಇನ್ಶೂರೆನ್ಸ್ಗಳ ಮುಖಾಂತರ ಯಾರು ಕಷ್ಟದಲ್ಲಿದ್ದಾರೆ ಅವರ ಜೊತೆ ಕೈ ಜೋಡಿಸತಕ್ಕಂಥ ಕೆಲಸ ಮೂರನ್ನು ಮಾಡಿದರೆ ಅಭಿನಂದನೆಗಳು, ಶುಭ ಆಗಲಿ. ಕೆಐಒಸಿಎಲ್ ಆಡಳಿತ ನಿರ್ದೇಶಕರು ಟಿ ಸ್ವಾಮಿನಾಥನ್ ಗುರುಕಾರ್ಮೆ ವಹಿಸಿದ್ದರು. ಅರ್ಪಾತಿರ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಟಲ್ ಪಿಂಚಣಿ ಪ್ರಮಾಣ ಪತ್ರದ ಮಾಹಿತಿ ಕುರಿಯಿರು. ಸ್ಟಾರ್ಟಿಂಗ್ ದಟ್ ದಿ ಪುವರ್ ವೆರಿ ಪುವರ್ ಪೀಪಲ್ ಇನ್ ದ ಕಾಂಟ್ರಾಕ್ಟ್ ಲೇಬರರ್ಸ್ and our CS people should not get affected further. With that background, we just started this biometric for all the people so that nobody will get in touch and they will come and go without any human intervention. And this pension scheme, though our employees are covered but our contract laborers are not taken care, I think with this government pension yojana schemes, our people have made initiative and why not we do this. And I am really grateful to our people, the team who has come forward and made this function great successful.
ವನಮಹೋತ್ಸವ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆದ ಪ್ರಮಾಣ ಓಲೆ ಕೊರ್ಪುನ, ಸಂಸದರಿಗೆ ಮರ್ಯಾದೆ, ಕೋವಿಡ್ ನಿಯಂತ್ರಣ ವಿಶೇಷ ಸಾಧನೆ ಮಲ್ತನ ವೈದ್ಯರಿಗೆ ಸಮ್ಮಾನ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳ ನಾಟನ ಮಲ್ತಿತ್ತೇರು. KIOCL ಆಡಳಿತ ನಿರ್ದೇಶಕರು ಬೊಕ್ಕ ಸ್ವಪನ್ ಕುಮಾರ್ ಗೋರೆ ಪಾಲ್ದೆ ತೊಂಡೇರು. ಕುಡದ ಪುದರ್ಪೋಯಿ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆದ ತಾಪಕೆರೆ ಎಸ್ ಪ್ರಭಾಕರ ಕಾಮತ್ ಶನಿವಾರ ತೀರಿಯರು. ಅರೆಗೆ 79 ವರ್ಷ ಪ್ರಾಯ ದಂಗದಿಂದ ಪಬ್ಬ ಮಾಮ್ ಇಂಚ ಮಾತೆರ್ಲ ಮೂಕಿಡಾರೆನ್ಲೆ ತೊಂದಿತ್ತೇರು. ಅವೇ ಪುದರ್ಡ್ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಶುರು ಮಲ್ತಿನ ಪ್ರಭಾಕರ ಕಾಮತ್ 1975 ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ತಾಪನೆ ಮಲ್ತದೇರು. ಕುಡದ ಪುದರ್ಪೋಯಿ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆದ ತಾಪಕೆರೆ ಎಸ್ ಪ್ರಭಾಕರ ಕಾಮತ್ ಶನಿವಾರ ತೀರಿಯರು. ಅರೆಗೆ 79 ವರ್ಷ ಪ್ರಾಯ ದಂಗದಿತ್ತಂಡು. ಕೆಲವು ದಿನದ ತುಂಬು ಗಾಡಿ ಅವಘಡ ಆದ ಅರೆಗೆ ಜೋರ್ದು ಪೆಟ್ಟಾದಿತ್ತಂಡು. ಪ್ರಭಾಕರ ಕಾಮತ್ ಬುಡಿತಿ ಬೊಕ್ಕ ಮಗ್ಗಿ ಐಡಿಯಲ್ ಐಸ್ ಕ್ರೀಮ್ ಮುಖ್ಯಸ್ಥರು ಮುಕುಂದ ಕಾಮತ್ ಬೊಕ್ಕ ಇರುವೀರು ಮಗಳಿನ ಆಗತದಿರು. ಕುಡ್ಲ ಟೈಲರಿಂಗ್ ವಸ್ತ್ರೇನ ಪಟ್ಟುನ ಪಟಾಕಿ ಒದಗಾವದಿತ್ತಿನ ಪ್ರಭಾಕರ ಕಾಮತ್ ವರ್ಷ ಇಡೀ ಬೇಡಿಕೆದ ಉದ್ಯಮ ಶುರು ಮಲ್ಪೆರೆ ಮನಸ್ಸು ಮಲ್ತೈತೇರು. ಅಂಚದು 1975 ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಶುರು ಮಲ್ತದು. ಆರೇ ಸ್ವಂತ ಬಗೆ ಬಗೆತ ಐಸ್ ಕ್ರೀಮ್ನ ಇಲ್ಲಡು ತಯಾರು ಮಲ್ತೊಂದಿತ್ತೇರು. ಸ್ವಂತ ಪ್ರಯೋಗ ಬೊಕ್ಕ ಪಾಕ ಸಂಶೋಧನೆ ಹಿಡಿದು ಐಡಿಯಲ್ಸ್ ಇಲ್ಲಿ ಇಲ್ಲಡು ಪುದರ್ ಬೋತುಂಡು. ಪ್ರಭಾಕರ ಕಾಮತೆರಿನ ಮೋಕೆಡು ಪಬ್ಬ ಮಾಮಾನಲ್ಲೇ ತೊಂದಿತ್ತದು. ಅವೇ ಪುದರ್ಡು ಬೊಕ್ಕ ಕುಡ್ಲಡು ಐಸ್ ಕ್ರೀಮ್ ಪಾರ್ಲರ್ ಶುರು ಮಾಡ್ತೇರು. ಕುಡ್ಲದ AID ಸರ್ಬತ್ ಕಟ್ಟಿದ ಶಿರ್ನಿ ಟವರ್ಸ್ ಕಟ್ಟುವನಡು ಮಾಡ್ಯುಲರ್ ಕಿಚನ್ಸ್ ಇಂಟೀರಿಯರ್ ಸೊಲ್ಯೂಷನ್ ದ ಕಿಚನ್ ವಾಯ್ಸ್ ಇಂಟೀರಿಯರ್ ಶೋರೂಮ್ ದೀಪಾವಳಿದ ಎಡ್ಡೆ ಏಳ್ಯಗಳಿಗೆ ಶುರು ಆತಂಡು. ಕುಡ್ಲದ ಅತೆನ ಆಸ್ಪತ್ರೆದ ಗುರ್ಕಾರ್ಯರು ಬೊಕ್ಕ ಆಡಳಿತ ನಿರ್ದೇಶಕರು ರವಿರಾಜ್ ಶೆಟ್ಟಿಯನ್ ಶೋರೂಮ್ ಉದೀಪನ ಮಲ್ತೇರು. ಇತ್ತಿದ ಮಾದರಿದ ಮಾಡ್ಯುಲರ್ ಕಿಚನ್ಸ್ ಇಂಟೀರಿಯರ್ ಸೊಲ್ಯೂಷನ್ಸ್ ದ ಕಿಚನ್ ವಾಯ್ಸ್ ಇಂಟೀರಿಯರ್ಸ್ ಶೋರೂಮ್ ದೀಪಾವಳಿದ 2 ದಿನ ಕುಡ್ಲಡು ಶುರು ಆಂಡು. ಕುಡ್ಲಡು ಒಂದು ರಡ್ಡನೇ ಘಟಕ ಆದಿತ್ತದು. ಕರಿನ 11 ವರ್ಷ ಹಿಡಿದು ವ್ಯವಹಾರ ಮಲ್ತೊಂದುಪ್ಪುನ ಸಂಸ್ಥೆ ಕುಡ್ಲದ ಜನಕನ ಪ್ರೀತಿ ವಿಶ್ವಾಸಡು ಗೆಲ್ಮೆ ಪಡೆತಂಡೆ. ಕುಡ್ಲದ AID ಸರ್ಬತ್ ಕಟ್ಟೆ HDF ಬ್ಯಾಂಕ್ ಐತಲ್ದ ಶಿರ್ನಿ ಟವರ್ಸ್ದ 1ನೇ ಮಾಳಿಗೆಡು ಕಿಚನ್ ವಾಯ್ಸ್ ಇಂಟೀರಿಯರ್ಸ್ ಶುರು ಆದಿತ್ತದು. ಶೋರೂಮನು ಅತಿನ ಆಸ್ಪತ್ರೆದ ಗುರ್ಕಾರ್ಯರು ಬೊಕ್ಕ ಆಡಳಿತ ನಿರ್ದೇಶಕರು ರವಿರಾಜ್ ಶೆಟ್ಟಿಯನ್ ತುಡರ ಪುತ್ತಾದು ಉದೀಪನ ಮಾಡ್ತೇರು. ಹೊಸದಿಗಂತ ಪತ್ರಿಕೆದ CEO ಪ್ರಕಾಶ್ P.S, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರ್ಕಾರ್ಯರು ಚ ಶಂಕರ್ ರಾವ್, ಸಂಸ್ಕಾರ ಭಾರತಿ ಕುಡ್ಲ ವಿಭಾಗದ ಸಂಚಾಲಕರು ಮಾಧವ ಭಂಡಾರಿ, ಶಂಕರ್, ಮಾಜಿ ಕಾರ್ಪೊರೇಟರ್ ರೂಪಾ ಡಿ ಬಂಗೇರ, ಸಂಸ್ಥೆದ ಪಾಲ್ದಾರರು ಶೈಲೇಶ್ ಕುಲಾಲ್, ಪುರಂಚಂದ್ ಅತ್ತವರ ಕಾರ್ಯಕ್ರಮಟು ಇತ್ತೇರು. ಇವತ್ತು ನಮ್ಮ ಕಿಚನ್ ವೈಸ್ ಇಂಟೀರಿಯರ್ಸ್ನ 2ನೇ ಬ್ರ್ಯಾಂಚನ್ನು ಉದ್ಘಾಟನೆ ಆದದ್ದು ನಮಗೆಲ್ಲ ಗೊತ್ತಾಗಿದೆ. ನಾವು ತಮಗೆಲ್ಲ ಗೊತ್ತಿರೋ ಹಾಗೆ 10 ವರ್ಷ ಮೇಲಿಂದ ನಾವು ಮಂಗಳೂರು ಜನತೆಗೆ ನಮ್ಮ ಸೇವೆ ನೀಡ್ತಾ ಇದ್ದೇವೆ. ನಾವು ಪ್ರೊಫೆಷ್ನಲ್ ಕಿಚನ್ಸ್ ಮಾಡುವುದರ ಜೊತೆಗೆ ಕಿಚನ್ ಆಕ್ಸೆಸರೀಸ್ಗಳಾದ ಚಿಮ್ನೀಸ್ ಆಗಲಿ, ಹಾಬ್ಸ್, ಆಮೇಲೆ ಕುಕಿಂಗ್ ರೇಂಜ್, ಡಿಶ್ ವಾಷರ್ಸ್, ಬಿಲ್ಟಿನ್ ಡಿಶ್ ವಾಷರ್ಸ್ ಇರಲಿ, ಬಿಲ್ಟಿನ್ ಅವನ್, ಮೈಕ್ರೋವನ್, ಇದೆಲ್ಲದರದ್ದು ಡೀಲರ್ಸ್ ಕೂಡ ಆಗಿದ್ದೇವೆ. ಆಥರೈಸ್ ಡೀಲರ್ಸ್ ಇದ್ದೇವೆ, ಒಂದು 7-8 ಕಂಪನಿದು. ಈಗ ಇದು 2ನೇ ಬ್ರ್ಯಾಂಚ್ ಇಲ್ಲಿ ನಾವು AIDಯಲ್ಲಿ ಮಾಡ್ತಾಯಿದ್ದೇವೆ. ತಾವೆಲ್ಲರೂ ನಮಗೆ ಇನ್ನು ಮುಂದಕ್ಕೂ ಇದೇ ರೀತಿಯ ಪ್ರೋತ್ಸಾಹವನ್ನು
ಕೊಡಬೇಕಾಗಿ ವಿನಂತಿ. We deal with all brands of major brands of kitchen accessories and modular kitchens, and we do interiors for residential and commercial houses, and we give 304 grade of baskets. We have Hetic, Hafele, Blum, Epco, and various all other brands of accessories, kitchen accessories, to make your work in the kitchen more comfortable and very easy for you to operate in the kitchen. First of all, the greetings of the season. I take this opportunity to congratulate Shailash Kulal and Pawan Chand for starting this new venture of kitchen-wise interiors. I'm happy the way they are growing, and my association with these people is from last 20 years, and I have started one kitchen very long back, 20 years back, with the Shailash Kulal, and this year again when I have started constructing another house, I went searching for him. Then finally I got him, and he has also completed very beautifully the second kitchen. I wish both Shailash Kulal and Pawan Chand all the very best in their new venture, and seek Almighty's blessing and to shower His choicest blessing on this new venture. I wish both of them all the very best. ದೀಪಾವಳಿದ ಬೇತಿ ಬೇತಿ ಆಚರಣೆ ಒಂಜಿ ಗೋಪೂಜೆ ಪ್ರಕೃತಿ ಆರಾಧನೆ ಬೆನ್ನಿ ಸಾಗುಲಿಗೆ ಸಂಬಂಧಪಟ್ಟದು ಕೈಕಂಜಿಲೆಗೆ ಪೂಜೆ ಮಲ್ಪುಯಿರು ಪಾಣೇರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬೊಕ ಪಕ್ಷದ ಬೇತೆ ಬೇತೆ ಘಟಕದ ನಿಲೆಟ್ ಬಂಟ್ವಾಳ ತಾಲೂಕು ಮಾಣಿ ಗ್ರಾಮದ ವಸಂತ ಶೆಟ್ಟಿ ಪಣಪನಾರನ ಇಲ್ಲಡ್ ಗೋಪೂಜೆ ಕಾರ್ಯಕ್ರಮ ನಡಪಾಯರು. ಪಾಣೇರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬೊಕ ಪಕ್ಷದ ಬೇತೆ ಘಟಕಗಳು ಒಟ್ಟು ಸೇರಿದು ಬಂಟ್ವಾಳ ತಾಲೂಕು ಮಾಣಿ ಗ್ರಾಮದ ವಸಂತ ಶೆಟ್ಟಿ ಪಣಪನಾರನ ಇಲ್ಲಡೆ ದೀಪಾವಳಿದಲ್ಲೇ ಕೊಡು ಗೋಪೂಜೆ ಕಾರ್ಯಕ್ರಮ ನಡೆತಂಡು ಬೆನ್ನಿ ಸಾಕುಲಿಗೆ ಸಂಬಂಧಪಟ್ಟದ ದೀಪಾವಳಿಡು ಗೋಪೂಜೆ ಮಲ್ಪುವೆರು ಕೈ ಕಂಜಿರನು ಪೊರ್ಲುಡು ದಿಕ್ಕದು ಮೇಲ್ಗು ಶೇಡಿ ಮಣ್ಣದ ಚುಟ್ಟಿದೀದು ಕಂಟೆಲ್ಗು ಪೂತ ಮಾಲೆ ಪಾಡ್ದು ಗೋಪೂಜೆ ಮಲ್ತದು ತಿನ್ನಿಯರ ಪಡೀರು. ಮಾಜಿ ಮಂತ್ರಿ ಬೀರಮನಾಥ್ ರೈಕಲ್ನ ಮಾರ್ಗದರ್ಶನಗಳು ನಡೆತಿನ ಗೋಪೂಜೆ ಕಾರ್ಯಕ್ರಮಟು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಪಾಣೇರು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸುದೀಪ್ ಕುಮಾರ್ ಶೆಟ್ಟಿ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಬೇಬಿ ಕುಂದರ್, ಮಾಣಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಬಾಲಕೃಷ್ಣ ಆಳ್ವ ಕೋಡಾಜೆ, ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಜಯಂತಿ ಪೂಜಾರಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಒತ್ತು ಗುರ್ಕಾರ್ದಿ ಮಲ್ಲಿಕಾ ಪಕ್ಕಡ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಕುಶಲ ಎಂ ಪೆರಾಜೆ, ರಾಜ್ಕಮಲ್ ಹೆಗ್ಡೆ, ರಾಮಣ್ಣ ಶೆಟ್ಟಿ, ಪ್ರಸನ್ನ ಕಾಮತ್ ಕಡೆಕ್ಕನ, ನಾಗರಾಜ ಪೂಜಾರಿ, ಗಿರೀಶ್ ಪೂಜಾರಿ, ವಿಕೇಶ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಶರತ್ ಶೆಟ್ಟಿ, ವಿಲಾಸ್ ಶೆಟ್ಟಿ, ರವೀಂದ್ರ ಪೂಜಾರಿ, ದಡಿಕೆಮಾರ್, ಹರೀಶ್ ಶೆಟ್ಟಿ, ಪ್ರವೀಣ್ ಶೆಟ್ಟಿ ಪಾಲ್ದೆ ತೊಂಡೇರು. ಪುದರ್ಪೊಯಿ ಸಂಸ್ಥೆ ಸ್ಯಾನಿಟರಿ ಫಿಟ್ಟಿಂಗ್ಸ್ ಪ್ಯಾರಿವೇರ್ ವೇ ಹೌಸ್ ಒಡಿಪು ಜಿಲ್ಲೆದ ಬ್ರಹ್ಮಾವರುಡು ಸಜ್ಜಿದ ಅಂಗಡಿನ ಶುರು ಮಾಡ್ತದೆ. ಟೋಟಲ್ ಗ್ಯಾಸ್ ಕೈತಲ್ ಕಟ್ಟದನ ಪ್ಯಾರಿವೇರ್ದ ಸಜ್ಜಿದ ಅಂಗಡಿನ ಶ್ರೀ ಗುರುಶಕ್ತಿ ಸಿದ್ಧಿಪೀಠದ ಗುರೂಜಿ ಶ್ರೀ ಪ್ರಶಾಂತ್ ಅಮರನಾಥ್ ಉದಿಪನ ಮಲ್ತೇರು. ಪುದರ್ಪೊಯಿ ಸಂಸ್ಥೆ ಸ್ಯಾನಿಟರಿ ಫಿಟ್ಟಿಂಗ್ಸ್ ಪ್ಯಾರಿವೇರ್ ವೇರ್ ಹೌಸ್ ಒಡಿಪು ಜಿಲ್ಲೆದ ಬ್ರಹ್ಮಾವರುಡು ಸಜ್ಜಿದ ಅಂಗಡಿನ ಶುರು ಮಾಡ್ತದೆ. ಟೋಟಲ್ ಗ್ಯಾಸ್ ಕೈತಲ್ ಕಟ್ಟದನ ಪ್ಯಾರಿವೇರ್ದ ಸಜ್ಜಿದ ಅಂಗಡಿನ ಶ್ರೀ ಗುರುಶಕ್ತಿ ಸಿದ್ಧಿಪೀಠದ ಗುರೂಜಿ ಶ್ರೀ ಪ್ರಶಾಂತ್ ಅಮರನಾಥ್ ಉದಿಪನ ಮಲ್ತೇರು. ಗುರೂಜಿ ಪ್ರಶಾಂತ್ ಅಮರನಾಥ್ ಪಾತೆರ್ದು 1999 ಶುರು ಆತಿನ ಗಿರಿರಾಜ್ ಎಂ ಯಜಮಾನಿಕೆದ ದುರ್ಗ ಏಜೆನ್ಸಿ ಸಂಸ್ಥೆ ಇತ್ತೆ ದಕ್ಷಿಣ ಕನ್ನಡ, ಉಡುಪು, ಕೊಡಗು, ಉತ್ತರ ಕನ್ನಡ ಬೊಕ ಚಿಕ್ಕಮಗಳೂರು ಮುಟ್ಟ ಪ್ಯಾರವೇರು ಸಾಧನಗಳು ಎನ್ನುವುದಗವನ ವ್ಯವಸ್ಥೆದ ಜವಾಬ್ದಾರಿ ತಂದುಂಡು ಈ ವ್ಯವಸ್ಥೆಗೆ ಎಡ್ಡೆ ರೀತಿಯ ಸೇವೆನೇ ಕಾರಣ ಅಂದು ಪಂಡೇರು. ಈ ಒಂದು ದೀಪಾವಳಿಯ ದಿವಸದಲ್ಲಿ ಮಾಡಿರತಕ್ಕಂಥ ಉದ್ಘಾಟನೆಯಿಂದಾಗಿ ಯಾವ ರೀತಿ ನಮ್ಮ ಜೀವನದಲ್ಲಿರತಕ್ಕಂಥ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗ್ತೇವೆ, ಅದೇ ರೀತಿಯಲ್ಲಿ
ಗುರು ಪರಂಪರೆಯಲ್ಲಿ ಇರತಕ್ಕಂಥ ಸಮಸ್ತ ಗುರುಗಳು ಕೂಡ ದುರ್ಗಾ ಏಜೆನ್ಸಿಯ ಮಾಲಕರಿಗೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಹಾಗೂ ಅವರ ಜೊತೆ ಉದ್ಯೋಗವನ್ನು ಮಾಡತಕ್ಕಂತಹ ಎಲ್ಲ ಉದ್ಯೋಗ ಮಾಡತಕ್ಕಂಥವರಿಗೆ ಕೂಡ ಇವರ ಜೊತೆಯಲ್ಲಿ ಮನಸಾರೆ ಉದ್ಯೋಗ ಮಾಡುವಂಥ ಮನಸ್ಸನ್ನು ಭಗವಂತ ಅನುಗ್ರಹಿಸಲಿ ಹಾಗೂ ನೂರಾರು ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ ಎಂದು ನಾವು ಗುರು ಪರಂಪರೆಯ ಸಮಸ್ತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಯಜಮಾನಿರಿ ಗಿರಿರಾಜ್ ಪಾತಿರ್ದು ಬೇರೆ ಬೇರೆ ಕಂಪನಿಯಿಂದ ಸಹಕಾರಡು ಬೊಕ್ಕ ಬೇರೆದಕ್ಲಿನ ಸ್ವಾರ್ಥದ ಅಂತಿ ಸೇವಿಡ್ದು ಹಂತ ಹಂತವಾದ ದುರ್ಗಾ ಏಜೆನ್ಸೀಸ್ 22 ವರ್ಷ ಮುಗಿಪೆರ ಸಾಧ್ಯ ಆണെന്ന് ಪಂಡಿರು. ಈ ಕಡೆ ಕುಂದಾಪುರ ಆಗಲಿ, ಹೆಬ್ರಿ ಆಗಲಿ, ಮಲ್ಪೆ ಆಗಲಿ, ಅಲ್ಲಿ ಜನರಿಗೆ ನಮ್ಮ ಪ್ಯಾರಿವೇರ್ ಪ್ರಾಡಕ್ಟ್ ಸಿಗೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಇವತ್ತೊಂದು ಬ್ರಹ್ಮಾವರದಲ್ಲಿ ಈ ಪ್ಲೇಸಲ್ಲಿ ಒಂದು ಪ್ಯಾರಿವೇರ್ ವೇರ್ ಹೌಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದರಿಂದ ನಮ್ಮ ಡೀಲರ್ಗಳಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ. ಆದ್ದರಿಂದ ಈ ಉಪಯೋಗವನ್ನು ಸದುಪಯೋಗಪಡಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಸ್ಕೀಮನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಸದುಪಯೋಗ ಪಡಲಿ ಅಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ದಿನ ಮಹತ್ತರ ದಿನ. ನಮ್ಮ ಬ್ರಹ್ಮಾವರದಲ್ಲಿ ಶ್ರೀ ದುರ್ಗಾ ಏಜೆನ್ಸಿಯವರ ಪ್ಯಾರಿವೇರ್ ವೇರ್ಹೌಸ್ ಓಪನ್ ಆಗ್ತಾ ಇದೆ, 2ನೇ ಬ್ರಾಂಚ್ ಆಗಿ. ಅವರು ಮಂಗಳೂರಿನಲ್ಲಿ 1ನೇ ಬ್ರಾಂಚ್ನಿಂದ 4 ಜಿಲ್ಲೆಗಳಿಗೆ ಸರ್ವಿಸ್ ಕೊಡ್ತಾಯಿದ್ರು ಪ್ಯಾರಿವೇರ್ ಪ್ರಾಡಕ್ಟ್ಸ್. ಇವತ್ತಿನ ದಿನ ಬ್ರಹ್ಮಾವರದಲ್ಲಿ ಹೊಸದೊಂದು ವೇರ್ಹೌಸ್ ಓಪನ್ ಮಾಡಿ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಇನ್ನೂ ಅತ್ಯುತ್ತಮ ಸರ್ವಿಸ್ ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಸೊ ಪ್ಯಾರಿವೇರ್ ವತಿಯಿಂದ ನನ್ನ ಹೆಸರು ಪ್ರಶಾಂತ್ KG, ಝೋನಲ್ ಮ್ಯಾನೇಜರ್ ಕರ್ನಾಟಕ ಆ್ಯಂಡ್ ಗೋವಾ. ಉದ್ಯಮಿ ರಾಜೇಶ್ ಶೆಟ್ಟಿ ಬಿರ್ತಿ, ಕಂಪನಿಯಿಂದ ವಲಯ ವ್ಯವಸ್ಥಾಪಕರು ಪ್ರಶಾಂತ್ KG, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ಪಂಚಾಯತ್ ಗುರುಕಾರ್ದಿ ಗುಲಾಬಿ ಬಂಗೀರ, ವಿಲಿಯಂ ಮಾರ್ಕ್ ಲೇವಿಸ್, ನಿರ್ವಾಹಕರ ರಾಮರಾವ್, ಸುಬ್ರಾಯ ಭಟ್, KC ಹರಿಶ್ಚಂದ್ರರಾವ್, ಪುನೀತ ಗಿರಿರಾಜ್, ಶ್ರೀಶ, ಶ್ರೀರಕ್ಷಾ, ಅಶೋಕ್ ಜಾಧವ್ ಬೊಕ್ಕ ಕುಟುಂಬದಕ್ಕಲು ಪಾಲ್ದೆ ತುಂಡಿರು. ದೀಪಾವಳಿ ಆಚರಣೆದ ಪೊರ್ತುಡು ಕಟಪಾಡಿದ ರಿಕ್ಷಾ ಡ್ರೈವರ್ ಜಯಕರ ಕುಂದರ್ ವರ್ಷಲ ಅರಣ್ಯ ರಿಕ್ಷನು ವಿಶೇಷವಾದ ಸಿಂಗಾರ ಮಲ್ತದು ಸಮಾಜಗೂ ಜಾಗೃತಿ ಸಂದೇಶ ಕೊರ್ಪೇರು. ಈ ಸರ್ತಿ ರಿಕ್ಷಾಗೂ ಎದುರುಡು ಮಾಸ್ಕ್ ಕಟ್ಟದು ಕೊರೋನಾ ಸೀಕದ ಬಗೆಟ್ ಜಾಗೃತಿ ಮೂಡಾದೇರು. ಕಟಪಾಡಿದ ರಿಕ್ಷಾ ಡ್ರೈವರ್ ಜಯಕರ ಕುಂದರ್ ಕರೆನ 7 ವರ್ಷಲೊಡದಿಂಚಾರಿನ ರಿಕ್ಷನು ದೀಪಾವಳಿಗೆ ವಿಶೇಷವಾದ ಸಿಂಗಾರ ಮಲ್ಪುಯಿರು. ತೋರಣ ಪುಗ್ಗೆಲಿನ ಕಟ್ಟದು ಪೂಪಾಡ್ದ ಸಿಂಗಾರ ಮಲ್ತದು ದೀಪಾವಳಿ ಸಂಭ್ರಮ ತೋಜಾವನೆತ ಒಟ್ಟುಗು ರಿಕ್ಷದ ಎದುರುಡು ರಿಕ್ಷಾಗೂ ಮಾಸ್ಕ್ ಪಾಡ್ನಂಚ ಮಲ್ತದು ಕೊರೋನಾ ಜಾಗೃತಿ ಮೂಡಾದಿರು ಜಯಕರ ಕುಂದರ್. ಧರ್ಮಕ್ಕೂ ಮಾಸ್ಕ್ ಪಟ್ಟದು ಕೊರೋನಾ ಬಗೆಟ್ ವಿಶೇಷವಾದ ಜಾಗೃತಿ ವಹಿಸೋಡೊಂದು ಜನಕ್ಲಿಗೆ ಸಂದೇಶ ಕೊಡ್ತೇರು. ಕರೆನ ವರ್ಷ ಲಾಕ್ಡೌನ್ ಹಿಡಿದು ಇಲ್ಲಡ್ದು ಪಿದೈ ಬರನ್ನ ಜೋಕ್ರಿನ ಮನಸ್ಸಿಗಿಂದದ್ನ ಅಟೋರಾಜ ಕಟ್ಟಪಾಡಿದ ರಿಕ್ಷಾ ಡ್ರೈವರ್ ಜಯಕರ ಕುಂದರ್ ಈ ಸರ್ತಿ ದೀಪಾವಳಿ ಬೊಕ್ಕ ಕೊರೋನಾ ಸೀಕು ಇಂಚ ರಡ್ಡು ಬಗೆಟ್ ಸಂದೇಶ ಸಾರ್ದೇರು. ಪರ್ಬದ ಪುರ್ತುಡು ಮೇ ಮದತ್ತು ತಿರ್ಗುನ ಸರಿಯತ್ತು ಮಾತಾ ಸೀಕ್ರಿನ ಬಗೆಟ್ ಜಾಗೃತಿ ಉಪ್ಪುನ ಎಡ್ಡೆ ಜನಸೇರುನ ಜಾಗಿರೆಡು ಮಾಸ್ಕ್ ಪಾಂಡ ಎಡ್ಡೆ ಇತ್ತೇನೆ ಬೋಡಾಯಿನಾತ್ ಪಾಠ ಕಲ್ತದ ನನಮಿತ್ತ ಅಂಡಲ ಜಾಗೃತಿ ಉಪ್ಪುಗ ಪನ್ಪೇರು ಜಯಕರ ಕುಂದರ್. ಫ್ರೆಂಡ್ಸ್, ದಾದ ಬಣ್ಣಗ ಪ್ರತಿ ವರ್ಷ ಒಂಜಿ ದೀಪಾವಳಿಗೆ ಒಂಜಿ ಏನ ರಿಕ್ಷೋಗೆ ಅಲಂಕಾರ ಮಲ್ಪೆ. ಅಂಚಿನ ಒಂದು 7ನೇ ವರ್ಷ. ಈ ಸರ್ತಿ ಕೊರೋನಾದ ಸಂದೇಶ ಒಂಜಿ ಸಾರಿಗೋಸ್ಕರ ಎನ್ನ ಗಾಡಿನೊಂಜಿ ಮೋನದ ರೂಪ ಕೊಡ್ದು ಐಕೊಂಜಿ ಮಾಸ್ಕ್ ಪಾಡ್ದು ಮಾಸ್ಕ್ದ ಒಂಜಿ ಸಂದೇಶ ದಾಯ ಬಣ್ಣಗ ಪ್ರತಿಯೊರೆಲ್ಲ ಒಂಜಿ ಮಾಸ್ಕ್ನ ಪಾಡು ನೋಡು ಫಂಕ್ಷನ್ ಆವಡು ಏನೆಲ್ಲ ಎತ್ತುನ ನಮ್ಮೊಂಜಿ ಮಾಸ್ಕ್ ದಾಯ ಬಣ್ಣಗ ಬರ್ಪಿನಂಚಿನ ಒವೇ ರೀತಿದ ರೋಗ ರುಜಿನ ಒಂಜಿ ಮಾಸ್ಕ್ ಒಂಜಿ ತಡೆ ಒಂದೊಂದು ಪನಲ್ಲಿ ಅದಕ್ಕೋಸ್ಕರ ಮಾಸ್ಕ್ನ ಒಂಜಿ ಕಡ್ಡಾಯವಾದ ಪಾಡ್ಲೆ ಮಾಸ್ಕ್ ನಂಗೆ ಮಸ್ತ್ ಬೆನಿಫಿಟ್ ಉಂಡು ಬಣ್ಣ ಒಂದು ಸಂದೇಶ ದಾಯ ಬಣ್ಣಗ ಈ ಪ್ರಾಯದಾಗಲು ಮುಗಿದು ಪ್ರತಿಯೊರಿಲ್ಲ ಒಂಜಿ ಮಾಸ್ಕ್ ಪಾಡ್ನಂದಾಂಡ ನಮ್ಮ ಒಂಜಿ ರೋಗದ ವಿರುದ್ಧ ಹೋರಾಡೋಲಿ ಯಾಕೊಂಜಿ ಎಲ್ಲೇ ಸಂದೇಶ ಆತೆ ಬೊಕ್ಕೆ ನೆಟ್ಟು ಜನಕ್ಕೂಲೆಗ್ ಒಂದೇ ಸಂದೇಶ ದಾದ ಪನ್ನಗ ಪ್ರತಿಯೊರಿಲ್ಲ ಒಂಜಿ ಮಾಸ್ಕ್ನ ಪಾಡೋನ್ಲೆ ದೇ ಪನ್ನಗ ನಮ್ಮ ಫಂಕ್ಷನ್ ಪ್ರತಿಯೊಂದು ಫಂಕ್ಷನ್ಲ ಆವೋಡು ಆಪಿನ ಒಟ್ಟುಡು ನಮ್ಮ ಪ್ರತಿಯೊರಿಲ್ಲ ಮಾಸ್ಕ್ನ ಒಂಜಿ ಪಾಡೊಂದು ಒಂಜಿ ನಿಯಮನ ಒಂಜಿ ಪಾಲನೆ ಮಲ್ತಿನ ನಂಕ್ಲ ಐಕ್ ದಾಟ್ ಬರ್ಪಿನ ತೊಂದರೆ ಮಾಸ್ಕ್ ದೂರ ಆಪುಂಡು.
ಕಟಪಾಡಿ ರಿಕ್ಷಾ ಧನಿಕಲಿನ ಬೊಕ್ಕ ಡ್ರೈವರ್ಲಿನ ಸಂಘದ ಸದಸ್ಯರು ಆದುಪುನ ಜಯಕರ ಮೇರಿನ ಈ ಕಾರ್ಯಗೂ ಸರ್ವೇರ್ಲ ಪುಗಾರ್ದೇರು ವರ್ಷಲ ದೀಪಾವಳಿಗೆ ಸಂಭ್ರಮದ ಒಟ್ಟುಗೂ ಜಾಗೃತಿ ಮೂಡವನ ಜಯಕರ ಕುಂದರ್ ಎಡ್ಡ ಕಲಾವಿದರು ಬೊಕ್ಕ ಜನಸೇವಕರಾದುಳ್ಳೇರು. ಒಡೆಯೂರು ಶ್ರೀ ಷಷ್ಠಬ್ದಿ ಸಂಭ್ರಮ ಸಮಿತಿ ಕೂಡ್ಲದ ಮುಗಿತಲಲೇಸು ಶ್ರೀ ಗುರು ದತ್ತಾಂಜನೇಯ ಸಂಕೀರ್ತನ ಪಂಥ ನವೆಂಬರ್ 21 ಐತಾರ ಕಾಂಡೆ 9 ಗಂಟೆ ಹಿಡಿದು ಬಯ್ಯ ಐನು ಮುಟ್ಟ ಕೂಡ್ಲ ಕೊಡಿಯಲ್ದ ಶಾರದಾ ವಿದ್ಯಾಲಯ ನಡಪುಂಡು. ಸಮಿತಿ ಅಜಪುನ ಅಜಿಪ ಕೂಟದಕ್ಲಿಗೆ ಪಂಥ ನಡಪೆರ ಉಂಡು. ಶ್ರೀ ಆಂಜನೇಯ ದತ್ತಾತ್ರೇಯ ಶ್ರೀ ಗುರು ಭಜನಾ ಸಂಕೀರ್ತನೆ ಬೊಕ್ಕ ಹನುಮಾನ್ ಚಾಲಿಸ ಪನೋಲಿಂದ ಪ್ರಕಟಣೆಡೆ ತಿರಿಪಾದಿರು. ಇತ್ತೆ ಕೂಡರ ಮುಖ್ಯಾಂಶಗಳು. ಪಣಂಬೂರು KUCL ಸಂಸ್ಥೆಡು ಇತ್ತಿದ ಮಟ್ಟದ ಮೋನದ ಗುರುತು ಪತ್ತನ ಬೊಕ್ಕ ಹಾಜಿರಾಯಿನ ಬಗೆಟ್ ತೆರಿಪಾವನ ಯಂತ್ರದ ಉದಿಪನ ವಿಜ್ಞಾನ ಯುಗತ ಬರುಟು ಬದುಕು ಸಾಗವನ ಪ್ರಯತ್ನೋಡು ನಮೋಲ್ಲ ನಳಿನ್ ಕುಮಾರ್ ಕಟೀಲ್. ಕುಡ್ಲದ EAD ಸರ್ಬತ್ ಕಟ್ಟದ ಶಿರ್ನಿ ಟವರ್ಸ್ ಕಟ್ಟೋನಡು ಮಾಡ್ಯುಲರ್ ಕಿಚನ್ಸ್ ಇಂಟೀರಿಯರ್ ಸೊಲ್ಯೂಷನ್ ದ ಕಿಚನ್ ವಾಯ್ಸ್ ಇಂಟೀರಿಯರ್ ಶೋರೂಮ್ ಉದಿಪನ. ಪಾಣೇರು ಬ್ಲಾಕ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಬೊಕ್ಕ ಬೇತೆ ಬೇತೆ ಘಟಕದ ನೆರಟು ಬಿ ರಮಾನಾಥ್ ರೈ ಮಾರ್ಗದರ್ಶನಡು ಮಾಣಿ ಗ್ರಾಮದ ವಸಂತ್ ಶೆಟ್ಟಿ ಇಲ್ಲಡು ದೀಪಾವಳಿ ಗೋಪೂಜೆ. ಬ್ರಹ್ಮಾವರಡು ಸ್ಯಾನಿಟರಿ ಫಿಟ್ಟಿಂಗ್ಸ್ ಪ್ಯಾರಿವೇರ್ ವೇರ್ ಹೌಸ್ ದ ಸಜ್ಜಿದ ಅಂಗಡಿ ಉದಿಪನ 1999 ತಾಪನೆ ಆತನ ಸಂಸದ ಗೆಲ್ಮೆಗೆ ಎಡ್ಡೆ ರೀತಿಯ ಸೇವೆನೇ ಕಾರಣ ಗುರೂಜಿ ಶ್ರೀ ಪ್ರಶಾಂತ್ ಅಮರನಾಥ್. ಇಡಗಿನಿತ್ತ ನಮ್ಮ ಕುಡ್ಲಾತಳು ವಾರ್ತೆ ಮುಗಿಡು ನನ್ನ ರಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೋನಿಪ್ಲೆ ನಮ್ಮ ಕುಡ್ಲ 24/7 ಸೋನ್ಮೇಲು.